ಹಾಲೆಲೂಯ. ಹೇಗಿದ್ದೀರಿ? ದೇವರು ಈ ವಿಡಿಯೋ ವೀಕ್ಷಿಸುವ ಸರ್ವರನ್ನು ತನ್ನ ಕೃಪೆಯಿಂದ ಕರುಣೆಯಿಂದ ಜೀವದಿಂದ ತುಂಬಿಸಲಿ. ಯೇಸು ಹೇಳಿದ್ರು, ನಾನೇ ಮಾರ್ಗ, ನಾನೇ ಜೀವ, ನಾನೇ ಸತ್ಯ ಅಂತ. ದೇವರು ಪ್ರಭು ಯೇಸು ಈ ವಿಡಿಯೋ ವೀಕ್ಷಿಸುವ, ಈ ವಿಡಿಯೋವನ್ನು ಆಲಿಸುವ ಸರ್ವರಿಗೆ ಜೀವ ತುಂಬಿ ಅವರ ಜೀವನವನ್ನು ಮಾರ್ಗವನ್ನು ತೆರೆದುಕೊಟ್ಟು ಸತ್ಯದ ಪಥದೆಡೆಗೆ ನಡೆಸಲಿ, ಸತ್ಯದ ಜೀವನದಲ್ಲಿ ನಡೆಸಲಿ ಅಂತ ಹೇಳಿ ಈ ವಿಡಿಯೋ ವೀಕ್ಷಿಸುವ ಸರ್ವರನ್ನು ಯೇಸುನಾಮದಲ್ಲಿ ಹಾರೈಸುತ್ತಾ, ಪ್ರಿಯರೇ, ಯೋಹಾನ ಶುಭ ಸಂದೇಶ 10ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ, ಕಳ್ಳನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು, ಆದರೆ ನಾನು ಬಂದಿದ್ದಾದರೂ ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಪ್ರಿಯರೇ, ಕಳ್ಳನು ಬರುವುದು, ಸೈತಾನನು ಬರುವುದು ಕದಿಯಲು, ಕೊಲ್ಲಲು, ನಾಶ ಮಾಡಲು, ಆದರೆ ಯೇಸು ಹೇಳ್ತಾರೆ, ನಾನು ಬಂದಿದ್ದಾದರೂ ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಮನುಷ್ಯ ಕೊಟ್ರೆ ಯಾವಾಗಲೂ ಅಲ್ಪ, ದೇವರು ಕೊಟ್ರೆ ಅಧಿಕ, ತುಂಬಿ ತುಳುಕಿ ಅದುಮಿ ಕುಲುಕಿ ಕೊಡುವ ದೇವರು ನಮ್ಮ ದೇವರು. ಸ್ವರ್ಗದ ದ್ವಾರವನ್ನು ತೆರೆದು ತುಂಬಿ ತುಳುಕಿ ಅದುಮಿ ಕುಲುಕಿ ನಮ್ಮ ಮಡಿಲಿಗೆ ಸುರಿಸುವ ದೇವರು ನಮ್ಮ ದೇವರು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ವಿಶೇಷವಾಗಿ ಪ್ರಿಯರೇ, ಈಗ ಕೊರೋನಾ ಇದೆ, ಹೆಚ್ಚಿನವರು ನಾವೆಲ್ಲ ಲಾಕ್ಡೌನ್ ಅಲ್ಲಿ ಇದ್ದೀವಿ, ಬಲಿಪೂಜೆ ಇಲ್ಲ, ಮನೆಯಲ್ಲೇ ಇದ್ದೀವಿ. ಹೊರಗಡೆ ಸ್ವಲ್ಪ ಹಳ್ಳಿ ಕಡೆ ಅಥವಾ ಸಾಧಾರಣ ಕಡೆ ಹಾಗೆಲ್ಲ ಸ್ವಲ್ಪ ಅಂಗಳದಲ್ಲಿ ಓಡಾಡ್ಲಿಕ್ಕೆ ಅಥವಾ ಎಲ್ಲಾದ್ರೂ ಹೋಗ್ಲಿಕ್ಕೆ ಬರ್ಲಿಕ್ಕೆ ಒಂದು ಸ್ವಲ್ಪ ಆದ್ರೂ ಫ್ರೀಡಮ್ ಇರ್ತದೆ. ಅಂದ್ರೆ ನಮ್ಮದೇ ಕೆಲವರದು ಈಗ ಮಂಗಳೂರು ಕಡೆ ಎಲ್ಲ ನೋಡೋದಾದ್ರೆ ತುಂಬಾ ಜಾಗ ಇರ್ತದೆ ಅವರಿಗೆ, ಅಲ್ಲಿ ಸ್ವಲ್ಪ ಏನಾದ್ರೂ ಗಾರ್ಡನಿಂಗ್ ಮಾಡೋದು ಏನೋ ಒಂದು ಇರ್ತದೆ. ಆದ್ರೆ ಸಿಟಿ ಕಡೆ ಇರುವವರಿಗೆ ಹಾಗೆ ಇರೋದಿಲ್ಲ. ಈಗ ಸ್ಪೆಷಲಿ ಬೆಂಗಳೂರು ಸೈಡ್ ಇರುವ ತರ ಇರುವವರಿಗೆಲ್ಲ ದೊಡ್ಡ ದೊಡ್ಡ ಸಿಟಿಯಲ್ಲಿ ಇರುವವರಿಗೆ ಆ ರೀತಿ ಆಗೋದಿಲ್ಲ. ಏನಂತ ಹೇಳಿದ್ರೆ, ಇರುವ ಒಂದು ಮನೆ, ಸ್ವಲ್ಪ ಜಾಗ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ನಾವು ಮನೆಯೊಳಗೇ ಇರುವಂತ ಪರಿಸ್ಥಿತಿ, ಮತ್ತೆ ತುಂಬಾ ಕೇಸಸ್ ಕೂಡ ಈಗ, ಹಾಗಾಗಿ ಯಾರಿಗೂ ಹೊರಗಡೆ ಓಡಾಡಕ್ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಈಗ ತುಂಬಾ ಮಂದಿ ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಅಂದ್ರೆ ಸ್ವಂತವಾಗಿ ನನಗೆ ತುಂಬಾ ಮಂದಿ ಕಾಲ್ ಮಾಡಿ ಹೇಳ್ತಾರೆ, ಸಿಸ್ಟರ್ ಏನ್ ಜೀವನ ಇದು, ಜೀವ ಬೇಡ ಅಂತ ಅನ್ಸ್ಬಿಟ್ಟಿದೆ, ಎಷ್ಟು ಪ್ರೇಯರ್ ಮಾಡುವವರು ನಾವು, ಎಷ್ಟು ಯೇಸುವೊಂದಿಗೆ ಜೀವಿಸ್ತಾ ಇದ್ದವರು, ನಮಗೆ ಈಗ ಆಗ್ತಾ ಇಲ್ಲ ಸಿಸ್ಟರ್, ನಾವು ಏನು ಮಾಡ್ಲಿ? ಪ್ರಿಯರೇ, ಕಳ್ಳ ಬರುವುದು, ಸೈತಾನ ಬರುವುದು ಕದೀಲಿಕ್ಕೆ, ನಿಮ್ಮ ಮನಸಮಾಧಾನವನ್ನು ಕದೀಲಿಕ್ಕೆ, ಕೊಲ್ಲಿಕ್ಕೆ, ಡಿಪ್ರೆಷನ್ಗೆ ತೆಕ್ಕೊಂಡೋಗಿ ನಮಗೆ ಜೀವ ಯಾಕೆ ಅಂತ ಹೇಳಿ ನಾವು ಆತ್ಮ ಮನಸ್ಸಿನಲ್ಲಿ ಸಾಯ್ಲಿಕ್ಕಾಗಿ ಅವನು ಕೊಲ್ಲಿಕ್ಕೆ ಬರ್ತಾನೆ. ಹಾಗೆ ಮಾಡಿ ಅವನು ನಮ್ಮನ್ನು ಸರ್ವನಾಶ ಮಾಡ್ಲಿಕ್ಕೆ ಆಗಿ ಈ ಲೋಕಕ್ಕೆ ಅವನು ಬಂದಿರೋದು. ಆದ್ರೆ ಪ್ರಿಯರೇ, ಯೇಸು ಹೇಳ್ತಾರೆ, ನಾನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು. ಆ ಯೇಸು ನಾಮದಲ್ಲಿ ನಾವು ಜೀವ ಪಡಿಬೇಕು, ಎಲ್ಲಾ ರಂಗದಲ್ಲೂ ಜೀವ ಪಡಿಬೇಕು. ಈಗ ನೋಡಿ, ನಾವು ಮನೆಯಲ್ಲೇ ಇದ್ದೀವಿ, ಬೆಳಿಗ್ಗೆ ಮೊದಲಾದ್ರೆ ಎಲ್ಲ ಕೆಲ್ಸಕ್ಕೆ ಹೋಗೋರಿದ್ವಿ ಅಥವಾ ಸ್ಕೂಲ್ ಕಾಲೇಜ್ಗೆ ಹೋಗೋರು, ನಾವು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದ್ರೆ 7:30 8 ಗಂಟೆ ಒಳಗೆ ಎಲ್ಲ ರೆಡಿಯಾಗಿ ಮನೆ ಬಿಡುವವರು ಹೆಚ್ಚಿನವರು. ಆ ರೀತಿ ಇರುವಾಗ ಈಗ ನಮಗೆ ತುಂಬಾ ಸಮಯ ಇದೆ. ಬೆಳಿಗ್ಗೆ ಒಂದು 5 5:30 6 ಗಂಟೆ ಒಳಗೆ ಎದ್ದು ಸ್ವಲ್ಪ ಆದಷ್ಟು ಮೆಡಿಟೇಷನ್ ಮಾಡಿ. ನಿಮ್ಮ ಪರ್ಸನಲ್ ಇದೆಲ್ಲ ಕ್ಲೀನಿಂಗ್ ಎಲ್ಲ ಮುಗಿದು ನೀವು ಆದಷ್ಟು ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡುವಾಗ ನಮಗೆ ಒಂದು ರೀತಿಯಲ್ಲಿ ಸಮಾಧಾನ ಸಿಗ್ತದೆ. ದೇವರ ಕರುಣೆಯಿಂದ ನಾವು ಬದುಕಬೇಕು ಅಂತ ಹೇಳಿ ಏನೇ ಸಂಭವಿಸಿದ್ರು ನಮಗೆ ಒಂದು ಪಾಸಿಟಿವ್ ಎನರ್ಜಿ ತುಂಬಲಿಕ್ಕೆ ಆಗುತ್ತೆ. ಮೆಡಿಟೇಷನ್ ಹೇಗೆ ಮಾಡೋದಂದ್ರೆ, ಚಕ್ಲ ಮಕ್ಳ ಹಾಕಿ ಕೂತು ನಾವು ಯೇಸುವಿನ ಮುಂದೆ ಕೂತು, ನನ್ನ ಯೇಸು ನನ್ನ ದೇಹಾತ್ಮ ಮನಸ್ಸನ್ನು ಸೃಷ್ಟಿ ಮಾಡಿದು, ನಾನೇ ಬೆಳಕು ಅಂತ ಹೇಳಿದ ಯೇಸು ನನ್ನ ಆತ್ಮದಲ್ಲಿ, ಮನಸ್ಸಿನಲ್ಲಿ, ಶರೀರದಲ್ಲಿ ಬೆಳಕಾಗಿ ಜೀವಿಸ್ತಾ ಇದ್ದಾರೆ. ಆ ಬೆಳಕಿನೊಂದಿಗೆ ನಾನು ಐಕ್ಯಗೊಳ್ಬೇಕು ಅಂತ ಹೇಳಿ ಆ ಯೇಸುವಿನೊಂದಿಗೆ ನಾವು ಐಕ್ಯಗೊಳ್ಳುವ ಸಮಯ ಮೆಡಿಟೇಷನ್, ಕಾನ್ಸಂಟ್ರೇಷನ್ ಮಾಡಿ ನನ್ನ ಯೇಸು ಮಾತ್ರ, ಆ ಯೇಸು ಮಾತ್ರನೇ ನನ್ನ ಸಕಲ ಅಂತ ಹೇಳಿ ಯೇಸುವನ್ನು ಮಾತ್ರ ಹೃದಯದಲ್ಲಿ ದೃಷ್ಟಿಸಿ ಪ್ರತಿಷ್ಠಾಪಿಸಿ ಯೇಸುವಿನೊಂದಿಗೆ ಕಳೆಯುವ ಸಮಯ ಒಂದು 10 ನಿಮಿಷ 20 ನಿಮಿಷ ಆ ರೀತಿ ಮೆಡಿಟೇಷನ್ ಮಾಡಿ. ಈಗ ತುಂಬಾ ಸಮಯ ಇದೆ, ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು, ಬೈಬಲ್ ಓದ್ಬೋದು. ಬೈಬಲ್ನ ನಾವು ಅರ್ಥ ಮಾಡಿಕೊಂಡು 1 ತಿಂಗಳಲ್ಲಿ ನನ್ನ ಬೈಬಲ್ ಕಂಪ್ಲೀಟ್ ಓದಿ ಮುಗಿಸ್ಲಿಕ್ಕೆ ಆಗುತ್ತೆ ಅಂತ ಅದನ್ನೊಂದು ಚಾಲೆಂಜ್ ಆಗಿ ತಕೊಂಡು. ಪ್ರಿಯರೇ, ಈ ಲೋಕಕ್ಕೆ ಒಂದು ವ್ಯಕ್ತಿಯನ್ನು ದೇವರು ತರುವಾಗ ಯಾರನ್ನು ಬರಿಗೈಯಲ್ಲಿ ತರೋದಿಲ್ಲ. ಯಾರಿಗೂ ಏನು ಕೊಡದೆ ಒಂದು ಝೀರೋ ಆಗಿ ಈ ಲೋಕಕ್ಕೆ ಯಾರು ಬರಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ
ಟ್ಯಾಲೆಂಟ್ ಇರುತ್ತೆ, ಅದನ್ನ ನಾವು ಗುರ್ತಿಸಬೇಕು ಅಷ್ಟೇ. ಆ ಟ್ಯಾಲೆಂಟ್ನ ಪವಿತ್ರಾತ್ಮರ ಸಹಾಯದಿಂದ ನಾವೇ ಕಂಡುಕೋಬೇಕು, ನನಗೆ ಏನು ಟ್ಯಾಲೆಂಟ್ ಇತ್ತು. ಈಗ ನೋಡಿ, ಓದುವ ಸಮಯದಲ್ಲಿ ಎಲ್ಲ ಸ್ಟೂಡೆಂಟ್ ಆಗಿರುವಾಗ ವಿಶೇಷವಾಗಿ ತುಂಬಾ ಟ್ಯಾಲೆಂಟ್ಸ್ ದೇವರು ಕೊಟ್ಟಿದ್ರು. ಈಗ ನಮಗೆ ಅದೆಲ್ಲ ಮರ್ತು ಕೂಡ ಹೋಗಿದೆ. ಎಷ್ಟೋ ಮಂದಿ ಫಸ್ಟ್ ರ್ಯಾಂಕ್ ಬಂದವರು ಇವತ್ತು ಊಟಕ್ಕೆ ಸಹ ಕಷ್ಟಪಡುವ ನೆಲೆಯಲ್ಲಿ ಏನೂ ಇಲ್ಲದೆ ಇರ್ತಾರೆ. ಪ್ರಿಯರೇ, ನಾನು ಒಂದು ಹೇಳೋದಿಷ್ಟೇ, ಒಂದು ಸಾಮಾನ್ಯ ಒಂದು ವ್ಯಕ್ತಿಯಾಗಿ, ನಿಮ್ಮ ಮನೆಯ ಒಂದು ಮಗಳಾಗಿ, ಸಹೋದರಿಯಾಗಿ, ಬಡತನದಲ್ಲಿ ಹುಟ್ಟೋದು ನಮ್ಮ ತಪ್ಪಲ್ಲ, ಆದ್ರೆ ಬಡವರಾಗಿ ಸಾಯಬಾರ್ದು. ನಾನು ಎಲ್ಲೋ ಒಂದು ಪುಸ್ತಕದಲ್ಲಿ ಓದಿದ ನೆನಪು ನನಗೆ ಅದು. ಬಡವರು ಅಂತ ಹೇಳಿದ್ರೆ ಬರೀ ಊಟದಲ್ಲಿ ಅಥವಾ ಇರುವ ಜಾಗದಲ್ಲಿ, ಹಣದಲ್ಲಿ ಬಡವರಲ್ಲ, ಬಡತನ ಅಲ್ಲ. ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ, ನಮ್ಮ ಪ್ರವೃತ್ತಿಯಲ್ಲಿ, ನಮ್ಮ ನಡೆನುಡಿಯಲ್ಲಿ ನಾವು ಬಡತನದಲ್ಲಿ ತುಂಬಿರಬಾರ್ದು. ಶ್ರೀಮಂತಿಕೆ ನಮ್ಮಲ್ಲಿ ಇರಬೇಕು. ಪ್ರಾರ್ಥನಾ ಜೀವನದಲ್ಲಿ ಇರ್ಬೋದು, ನಮ್ಮ ನಡೆನುಡಿಯಲ್ಲಿ ಇರ್ಬೋದು, ನಮ್ಮ ಪ್ರವೃತ್ತಿಯಲ್ಲಿ ಇರ್ಬೋದು, ಎಲ್ಲಾ ರಂಗದಲ್ಲೂ, ನಮ್ಮ ಕೆಲಸ ಕಾರ್ಯಗಳಲ್ಲಿ, ನಾವಿರುವ ಜಾಗದಲ್ಲಿ ಶ್ರೀಮಂತಿಕೆ ತುಂಬಬೇಕು. ಶ್ರೀಮಂತಿಕೆ ಅದು ಪವಿತ್ರಾತ್ಮರ ಒಂದು ಅಭಿಷೇಕ. ಅದು ನಾನು ಹಣದು ಐಶ್ವರ್ಯದು ಹೇಳ್ತಾ ಇಲ್ಲ, ಒಂದು ಪಾಸಿಟಿವ್ ಎನರ್ಜಿಯಿಂದ ನಾವು ಐಶ್ವರ್ಯವಂತರಾಗೋದು, ಅಂದ್ರೆ ಶ್ರೀಮಂತಿಕೆಯಲ್ಲಿ ತುಂಬೋದು. ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗುತ್ತೆ ಅಂತ ನಾನು ನೆನೆಸ್ಕೋತೀನಿ. ಏನು ಅಂತ ಹೇಳಿದ್ರೆ, ನಮ್ಮ ನಡೆನುಡಿ, ನಮ್ಮ ಪ್ರವೃತ್ತಿ, ದಿನಾ ನಗನಗ್ತಾ ಇರ್ತಾನಲ್ಲ ಅವನು ನಿಜವಾಗಿ ಶ್ರೀಮಂತ. ಎಲ್ಲರನ್ನು ನಗಿಸ್ತಾ ಇರ್ತಾನಲ್ಲ ಅವನು ನಿಜವಾಗಿ ಶ್ರೀಮಂತ. ಅನಾರೋಗ್ಯದಲ್ಲೂ ಆರೋಗ್ಯ ಕಳ್ಕೊಂಡ್ರು ಅದರಲ್ಲಿ ಆರೋಗ್ಯವನ್ನು ಕಂಡುಕೊಳ್ಳೋದುಂಟಲ್ಲ, ಅದು ಬಹುದೊಡ್ಡ ಶ್ರೀಮಂತಿಕೆ. ಅಂದ್ರೆ ಈಗ ಸಾಯಲಿಕ್ಕೆ ಹೋಗೋದನ್ನು ಕೂಡ, ಈಗ ನನಗೆ ಒಬ್ರು ಸಿಸ್ಟರ್ ಹೇಳಿದ್ರು ಒಂದ್ಸಲ, ಕ್ಯಾನ್ಸರ್ ರೋಗ ಬಂದು ಆ ನೋವು ತಡ್ಕೊಳಕ್ಕಾಗಲ್ಲ. ನಿಜ, ನಾನು ಕೂಡ ಫಸ್ಟ್ ಸ್ಟೇಜ್ ಇನ್ನೂ ತಲುಪಿರ್ಲಿಲ್ಲ, ಇನ್ನೇನು ಕ್ಯಾನ್ಸರ್ಗೆ ಅದು ಟರ್ನ್ ಆಗಿದೆ ಅಂತ ಒಂದು ಅವಸ್ಥೆಯಲ್ಲಿ ನನ್ನ ಗರ್ಭಚೀಲ ಕೂಡ ಇತ್ತು. ಅದನ್ನ ರಿಮೂವ್ ಮಾಡಿದ್ವಿ ನಾವು 9 ವರ್ಷದ ಹಿಂದೆ. ಅಂತ ಆ ನೋವಿತ್ತಲ್ಲ, ನನಗೆ ಆ ಸ್ಟೇಜಲ್ಲೇ ಆ ನೋವು ನನ್ನಿಂದ ತಡಿಯಕ್ಕಾಗ್ತಾ ಇರ್ಲಿಲ್ಲ. ಆದ್ರೆ ಒಬ್ರು ಸಿಸ್ಟರ್ ಹೇಳಿದ್ರು, ನಮ್ಮ ಮನಸ್ಸಿನ ಶಕ್ತಿಯಿಂದ, ಮಂಜುಳನವರೇ, ಒಂದು ಕ್ಯಾನ್ಸರ್ ರೋಗದ ಆ ನೋವನ್ನು ನಮಗೆ ಕಂಟ್ರೋಲ್ ಮಾಡಕ್ಕಾಗತ್ತೆ, ನಮ್ಮೊಳಗೆ ಆ ಶಕ್ತಿ ಇದೆ. ನಾನು ಎಷ್ಟೋ ಸಲ ಅದು ನೆನೆಸ್ಕೊಂಡಿದ್ದೀನಿ ಪ್ರಿಯರೇ. ನಮ್ಮನ್ನು ಸಾಧಾರಣವಾಗಿ ದೇವರು ಈ ಲೋಕಕ್ಕೆ ತಂದಿಲ್ಲ. ದೇವರು ಅವರ ಜೀವ ಶ್ವಾಸ ಊದಿ ಅವರ ಛಾಯೆಯಲ್ಲಿ, ಅವರ ರೂಪದಲ್ಲಿ ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ಅವರ ಮಕ್ಕಳು ನಾವು. ನಮಗೆ ಕೊರತೆ ಇರಬಾರ್ದು. ಯೇಸು ಸ್ವಾಮಿ ಯಾವಾಗ್ಲೂ ಪಾಸಿಟಿವ್ ಎನರ್ಜಿಯಿಂದ ತುಂಬಿದ್ರು. ಅವರು ಹೋದ ಕಡೆ ಎಲ್ಲ ದೆವ್ವಗಳು ಓಡಿ ಹೋಗ್ತಾ ಇತ್ತು. ಅವರು ಮುಟ್ಟಿದಾಗ ಸೌಖ್ಯ ಸಿಗ್ತಾ ಇತ್ತು. ಅವರು ಮಾತಾಡುವಾಗ ಆನಂದ ಆಗ್ತಾ ಇತ್ತು. ಅವರು ಮಾತಾಡುವಾಗ ಪರಿವರ್ತನೆ ಆಗ್ತಾ ಇತ್ತು. ಅವರು ಮಾತಾಡುವಾಗ ಅಭಿಷೇಕ ಆಗ್ತಾ ಇತ್ತು. ಆ ಯೇಸುವಿನ ಮಗನಾಗಿ ಇವತ್ತು ನಾನು ನೀವು ಎಲ್ಲಿ ಎಲ್ಲ ಇರ್ತೀವೋ ಅಲ್ಲೆಲ್ಲ ಶ್ರೀಮಂತಿಕೆ ಇರಬೇಕು, ಶ್ರೀಮಂತಿಕೆಯಿಂದ ತುಂಬಬೇಕು. ನಮ್ಮನ್ನು ನೋಡುವವರು ಯೇಸುವನ್ನು ನೋಡುವ ಅನುಭವ ಉಂಟಾಗಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ನಮ್ಮ ಹತ್ರ ಮಾತಾಡುವವರಿಗೆ, ಅಯ್ಯೋ ನಾನು ಮಾತಾಡಿದೀವಿ, ಅವ್ರ ಹತ್ರ ಇಷ್ಟೊತ್ತು ಮಾತಾಡಿದ್ದು ವೇಸ್ಟ್ ಆಗಿಲ್ಲ, ಏನೋ ಒಂದು ಯೇಸುವಿನ ಮಗನ ಹತ್ರ ನಾ ಮಾತಾಡಿದ್ದೀನಿ ಅಂತ ಹೇಳುವ ಆ ಸಮಾಧಾನದಲ್ಲಿ, ಆ ಭರವಸೆಯಲ್ಲಿ ಹೋಗ್ಬೇಕು. ನಾನು ಧ್ಯಾನಕೂಟಗಳಲ್ಲಿ ಕೂಡುವಾಗ ಮಾತಾಡೋದು ಇಷ್ಟೇ ಹೇಳೋದು, ನಾನು ಬಂದವರು ಯಾರು ನಿರಾಶರಾಗಿ ಹಿಂತಿರುಗಿ ಹೋಗುವುದು ಯೇಸುವಿಗೆ ಇಷ್ಟ ಇಲ್ಲ. ಯೇಸು ಹೇಳ್ತಾರೆ, ನನ್ನ ಬಳಿಗೆ ಬಂದವರು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ, ಬರಿಗೈಲಿ ಕಳಿಸುವುದೇ ಇಲ್ಲ. ಅಂದ್ರೆ ಯೇಸುದು ಯಾವಾಗ್ಲೂ ಕೊಡುವ. ಇದು 5 ರೊಟ್ಟಿ 2 ಮೀನನ್ನು 5,000 ಗಂಡಸರಿಗೆ ಮಾತ್ರ ಉಣಬಡಿಸಿದ ಯೇಸು. ಅವರ ಜೊತೆ ಹೋಗುವಾಗ ಸದಾ ಸಮೃದ್ಧಿಯಾದ ಜೀವನ, ಆರೋಗ್ಯದಲ್ಲಿ ಸಮೃದ್ಧಿ, ಆರೋಗ್ಯದಲ್ಲಿ ಜೀವ, ನಮ್ಮ ನಡೆನುಡಿಗಳಲ್ಲಿ ಜೀವ, ನಮ್ಮ ಪ್ರವೃತ್ತಿಯಲ್ಲಿ ಜೀವ, ಎಲ್ಲಾ ರಂಗದಲ್ಲೂ ಜೀವ, ಸಮೃದ್ಧಿ, ಶ್ರೀಮಂತಿಕೆ. ಆ ಶ್ರೀಮಂತಿಕೆ ನಂದು ನಿಮ್ದು ಆಗ್ಬೇಕು ಪ್ರಿಯರೇ. ಯಾವಾಗ್ಲೂ ಪಾಸಿಟಿವ್ ಎನರ್ಜಿಯಿಂದ ತುಂಬೋದು, ಪಾಸಿಟಿವ್ ಮಾತ್ರ ಥಿಂಕ್ ಮಾಡೋದು, ಯಾರ ಬಗ್ಗೆ ಮಾತಾಡದೇ ಇರೋದು. ಈಗ ವಿಶೇಷವಾಗಿ ನಾವು ಯಾರತ್ರ ಆದ್ರೂ ಸಿಟ್ಟಿದ್ರೆ ನಾವು ಬೇರೆ ಯಾರ ಹತ್ರ ಹೇಳೋದಿಲ್ಲ, ಹೇಳದಿದ್ರು ಮನೆ ಮಂದಿ ಹತ್ರ ಹೇಳ್ತೀವಿ, ಹೌದು ತಾನೆ? ಅದು ಕೂಡ ನಾವು ನಿಲ್ಲಿಸೋದು. ನಾನು ಒಂದು ಫಿಲ್ಮ್ ಆಕ್ಟ್ರೆಸ್, ನನಗೆ ಅವ್ರನ್ನ ತುಂಬಾ ಇಷ್ಟ. ಅಭಿಮಾನಿ ಅಂತಲ್ಲ, ನಾನು ಯೇಸುವನ್ನು ಬಿಟ್ರೆ ಈ ಪ್ರಪಂಚದಲ್ಲಿ ಯಾರ ಅಭಿಮಾನಿ ಅಲ್ಲ, ಎಲ್ಲರನ್ನ ಪ್ರೀತಿ ಮಾಡ್ತೀನಿ, ಎಲ್ಲರನ್ನ ಗೌರವಿಸ್ತೀನಿ. ಹಾಗೆ ನನಗೆ ಆ ಒಂದು ಲೇಡಿನ ನನಗೆ ತುಂಬಾ ಇಷ್ಟ. ಅವರ ಇಂಟರ್ವ್ಯೂ ನಾನು ಕೆಲವೊಮ್ಮೆ ನೋಡ್ತಿರ್ತೀನಿ. ಅವರು ಯಾರ ಬಗ್ಗೆನೂ ಮಾತಾಡಿದನ್ನ ಕೇಳೇ ಇಲ್ಲ. ನಮ್ಮ ಮನೇಲಿ ಮಕ್ಕಳು ಕೇಳ್ತಾರೆ, ಅವ್ರದ್ದು ಇಂಟರ್ವ್ಯೂ ಯಾಕೆ ಮಮ್ಮಿ ಅಷ್ಟು ನೋಡ್ತೀರಾ?
ನಾನು ಹೇಳ್ದೆ ಎಲ್ಲರ ಹತ್ರದಿಂದ ನಮಗೆ ಕಲೀಲಿಕ್ಕೆ ತುಂಬಾ ಇರುತ್ತೆ. ಇವರು ನೋಡಿ ಜೀವನದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರದ್ದು ತಪ್ಪಿರುತ್ತೋ ಸರಿ ಇರುತ್ತೋ ಅದೆಲ್ಲ ಬಗ್ಗೆ ಮಾತಾಡ್ಲಿಕ್ಕೆ ನಾವು ಯಾರು ಇಲ್ಲ. ಆದ್ರೆ ಆ ಸಹೋದರಿ ಸಿನಿಮಾ ರಂಗಕ್ಕೆ ಬಂದ ಮೇಲೆ, 2ನೇ ಸಲ ಬಂದ ಮೇಲೆ ಅವರು ತುಂಬಾ ಸಕ್ಸಸ್ ಆದ ಒಂದು ಹೀರೋಯಿನ್ ಆಗ್ತಾರೆ. ಮತ್ತೆ ಯಾರ ಬಗ್ಗೆನೂ ಅವರು ಮಾತಾಡಿದ್ದು, ಇಷ್ಟು ತನಕ ಕೆಟ್ಟದಾಗಿ ಮಾತಾಡಿದ್ದು, ಒಂದು ನೆಗೆಟಿವ್ ಆಗಿ ಮಾತಾಡಿದ್ದು ನನಗೆ ಗೊತ್ತೇ ಇಲ್ಲ. ಕೆಲವೊಮ್ಮೆ ಅವರ ಆ ಸಿನಿಮಾ ಶೂಟಿಂಗ್ ಟೈಮಲ್ಲಿ, ಅವರು ಫ್ರೀ ಇರುವ ಟೈಮಲ್ಲಿ ಸಹ ಅವರ ಆಕ್ಟರ್ಸ್ ಇರ್ತಾರಲ್ಲ, ಅವ್ರ ಜೊತೆಗಿರುವ ಆಕ್ಟರ್ಸ್ ಇರ್ತಾರಲ್ಲ, ಅವ್ರ ಜೊತೆ ಎಲ್ಲ ತಮಾಷೆ ಮಾಡಿಕೊಂಡು ನಗದು ಆ ಥರ ವಿಡಿಯೋಸ್ ಎಲ್ಲ ನಾನು ಕೆಲವು ತುಂಬ ನೋಡಿದ್ದೀನಿ. ಒಂದ್ಸಲ ಒಂದು ಅಮ್ಮ ಆ ಸಹೋದರಿನ, ಆ ಆಕ್ಟ್ರೆಸ್ನ ನನಗೆ ತುಂಬ ಇಷ್ಟ ಅಂತ ಹೇಳಿ ಅವ್ರ ಹತ್ರ ಬರ್ತಾರೆ. ಯಾವುದೋ ಒಂದು ಪ್ರೋಗ್ರಾಮ್ ಅದು. ಆ ಪ್ರೋಗ್ರಾಮಲ್ಲಿ ಆ ಅಮ್ಮ ಬರ್ತಾರೆ. ಆ ಅಮ್ಮ ಹಳೇ ಆಕ್ಟ್ರೆಸ್, ತುಂಬ ಚಂದ, ತುಂಬ ನೋಡ್ಲಿಕ್ಕೆಲ್ಲ ತುಂಬ ಸುಂದರಿಯಾದ ಒಂದು ಅಮ್ಮ. ಏನೋ ಒಂದು ಚಂದ, ಅವರ ಮುಖ ನೋಡಕ್ಕೆ ಏನೋ ನೋಡ್ಬೇಕು ಅನ್ಸುವಂತಹ ಒಂದು ರೂಪ. ಆ ಅಮ್ಮ ಮಾತಾಡುವಾಗ ಹೇಳ್ತಾರೆ, ನನಗೆ ಇವ್ರನ್ನ ಕಂಡ್ರೆ ತುಂಬಾ ಇಷ್ಟ. ಇವ್ರದ್ದು ಆಕ್ಟಿಂಗ್ ಎಲ್ಲ, ಅವ್ರದ್ದು ಸುಮಾರು ಮೂವಿ ಹೇಳಿ ಇನ್ನೊಂದು ಆಕ್ಟ್ರೆಸ್ ಇದ್ದಾರಲ್ಲ ಯಂಗ್ ಇರೋರು, ಅವರ ಬಗ್ಗೆ ಹೇಳುವಾಗ ತುಂಬಾ ಅಭಿಮಾನದಲ್ಲಿ ಹೇಳ್ತಾ ಇದ್ರು. ಆಗ ಒಬ್ರು ಅಲ್ಲೇ ಇರುವ ಆ ಚಾನೆಲ್ ಅವರೊಬ್ರು ಕೇಳ್ತಾರೆ, ಈಗ ಬೇರೆ ಯಾರು ಆಕ್ಟ್ರೆಸ್ನ ನಿಮಗೆ ಇಷ್ಟ ಇಲ್ವಾ, ಅವರ ಆಕ್ಟಿಂಗ್ ಎಲ್ಲ ನಿಮಗೆ ಇಷ್ಟ ಇಲ್ವಾ? ಆಗ ಆ ಅಮ್ಮ ಹೇಳ್ತಾರೆ, ನಾನು ಬೇರೆಯವರ ಬಗ್ಗೆ ಮಾತಾಡಲ್ಲ, ನನಗೆ ಇವ್ರನ್ನ ಇಷ್ಟ. ನನಗೆ ಎಷ್ಟು ಪಾಸಿಟಿವ್ ಅಂತ ಅನ್ನಿಸ್ತು. ಅವ್ರು ಹೇಳ್ತಾರೆ, ನನಗೆ ಬೇರೆಯವ್ರದೆಲ್ಲ ನನಗೆ ಗೊತ್ತಿಲ್ಲ, ಆದ್ರೆ ಇವರನ್ನ ಕಂಡ್ರೆ ನನಗೆ ತುಂಬಾ ಇಷ್ಟ. ಆದ್ರೆ ಯಾರಾದ್ರೂ ನಾನು ನೀವು ಆದ್ರೆ ಅವ್ರು ಯಾಕೆ ನನಗಿಷ್ಟ ಇಲ್ಲ, ಅವರ ಕಾರಣ ಅದು ಇದು ಎಲ್ಲ ಹೇಳ್ತಿದ್ವಿ ಏನೋ. ಆದ್ರೆ ಅಮ್ಮ ನನಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವಾಗ್ಲೇ ಮಕ್ಕಳಿಗೆ ಎಲ್ಲ ಮಾತಾಡುವಾಗ ನಾನು ಹೇಳ್ತಾ ಇರ್ತೀನಿ, ನನಗೆ ಆ ರೀತಿ ಕ್ಯಾರೆಕ್ಟರ್ನ ನನಗೆ ಬೆಳೆಸ್ಕೊಳ್ಳಕ್ಕೆ ತುಂಬಾ ಇಷ್ಟ. ಯಾವಾಗ್ಲೂ ಪಾಸಿಟಿವ್, ನಮ್ಮನ್ನು ನೋಡುವವರು, ನಮ್ಮನ್ನು ಮಾತಾಡುವವರು, ನಮ್ಮ ಜೊತೆಗೆ ಇರುವವರು ಎಲ್ಲರೂ ಪಾಸಿಟಿವ್ ಎನರ್ಜಿಯಿಂದ ತುಂಬಬೇಕು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಮನೆಯಲ್ಲಿ ಅಷ್ಟೇ ಏನಾದ್ರೂ ಒಂದು ನೆಗೆಟಿವ್ ಆಗ್ತಾ ಇದೆ ಅಂದ್ರೆ, ಅದು ಏನಾದ್ರೂ ಒಂದು ಹೇಳಿದ್ರೆ ತಕ್ಷಣ ಅದನ್ನ ಅಲ್ಲಿಗೆ ಬಿಟ್ಟು ಪಾಸಿಟಿವ್ ಆಗಿ ಆ ಸಿಚುವೇಶನ್ ನ ಕ್ರಿಯೇಟ್ ಮಾಡೋದು. ಪಾಸಿಟಿವ್ ಆಗಿ ಸಿಚುವೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ಏನಾದ್ರೂ ಒಂದು ಸಣ್ಣ ಜೋಕ್ ಹೇಳೋದು, ಒಂದು ನಗುಮುಖದಲ್ಲಿ ಮಾತಾಡಿಸೋದು. ಹಾಗೆ ಆಗುವಾಗ ನಾವು ಕೂಡ ಪಾಸಿಟಿವ್ ಆಗಿ ಮಾರ್ಪಡ್ತೀವಿ. ಪ್ರಿಯರೇ, ನಾವು ಮಾತೆ ಮರಿಯಮ್ಮನವ್ರನ್ನ ನೆನೆಸಿ ನೋಡುವ. ಮಾತೆ ಮರಿಯಮ್ಮನವರ ಹತ್ರ ಗಾಬ್ರಿಯಲ್ ದೂತರು ಬಂದು ಹೇಳ್ತಾರೆ, ನಿಮ್ಮ ಹತ್ರ ದೇವರು ಹೇಳಿದ್ದಾರೆ, ನೀವು ಗರ್ಭ ಧರಿಸ್ತೀರಾ, ನಿಮಗೆ ಒಂದು ಪುತ್ರ ಜನಿಸ್ತಾನೆ, ಇಮ್ಯಾನುವೇಲ್ ಅಂತ ಹೆಸರು ಹಾಕ್ಬೇಕು. ಅವನು ಎಲ್ಲರನ್ನು ಸಕಲ ಶಾಪಗಳಿಂದ ಪಾಪಗಳಿಂದ ಬಿಡುಗಡೆ ಮಾಡ್ಲಿಕ್ಕೆ ಬರುವ ರಕ್ಷಕ. ಅವರಿಗೆ ಯೇಸು ಅಂತ ಹೆಸರಿಡಬೇಕು, ಹಾಗೆ ಹೀಗೆ ಅಂತೆಲ್ಲ ನಮ್ಮ ಗಾಬ್ರಿಯಲ್ ದೂತರು ಬಂದು ಮಾತೆ ಮರಿಯಮ್ಮನವರ ಹತ್ರ ಹೇಳ್ತಾರೆ. ಮಾತೆ ಮರಿಯಮ್ಮ ಇನ್ನೂ ತುಂಬಾ ಚಿಕ್ಕ ಹುಡುಗಿ, ಒಂದು 16 ವರ್ಷ ಪ್ರಾಯ ಆ ತರ ಇರುವ ಒಂದು ಹುಡುಗಿ. ಪ್ರಿಯರೇ, ಆ ಕಾಲದಲ್ಲಿ ಸ್ತ್ರೀಯರಿಗೆ 8ನೇ ಸ್ಥಾನ. ಸ್ತ್ರೀಯರು ಅದರಲ್ಲಿ ಒಂದು ಮದುವೆ ಆಗದ ಒಂದು ಹೆಣ್ಣು ಮಗಳು ಗರ್ಭ ಧರಿಸಿದ್ದಾರೆ ಅಂತ ಹೇಳಿದ್ರೆ ಮೋಶೆಯ ನಿಯಮದ ಪ್ರಕಾರ ಕಲ್ಲೆಸ್ತು ಕೊಲ್ಲುವಂತಹ ಒಂದು ನಿಯಮ. ಅಂತ ಕಾಲದಲ್ಲಿ ಮಾತೆ ಮರಿಯಮ್ಮ ಎಂತ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ ನೋಡಿ. ಈಗೋ ನಾನು ದೇವರ ದಾಸಿ, ನಿಮ್ಮ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ. ನಾನೇ ನೀವು ಆಗಿದ್ರೆ ಆ ರೀತಿ ತಕ್ಷಣ ಉತ್ತರ ಕೊಡಕ್ಕೆ ನಮಗೆ ಆಗ್ತಿತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ. ಪ್ರಿಯರೇ, ದೇವರಿಂದ ಆರಿಸಲ್ಪಟ್ಟ ಮಾತೆ ತಕ್ಷಣ ಉತ್ತರ ಕೊಟ್ಟು ಬಿಡ್ತಾರೆ. ಏನು ಥಿಂಕ್ ಮಾಡಲ್ಲ, ಅದರ ಬಗ್ಗೆ 2 ಮಾತು ಕೂಡ ಆಗಲ್ಲ. ಅವ್ರು ಹೇಳಿ ಬಿಡ್ತಾರೆ, ಈಗೋ ನಾನು ದೇವರ ದಾಸಿ, ದೇವರ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಅವರು ಏನು ಥಿಂಕ್ ಮಾಡಿಲ್ಲ. ಅವರ ಜೀವನ ನೋಡ್ಕೊಂಡ್ರೆ ಎಲ್ಲವೂ ಪಾಸಿಟಿವೇ. ದೇವರು ಹೇಳ್ತಾರೆ ಸಂತ ಜೋಸೆಫರ ಹತ್ರ, ಹೆರೋದ ಅರಸ ಮಗುನ ಕೊಲ್ಲಬೇಕು ಅಂತಿದ್ದಾರೆ, ನೀ ಕರ್ಕೊಂಡು ಈಜಿಪ್ಟಿಗೆ ಹೋಗು. ಆ ಹಸಿ ಬಾಣತಿ ಮಾತೆ ಮರಿಯಮ್ಮ. ಈಗೆಲ್ಲ ಒಂದು ಬಾಣತನ, ಒಂದು ಇದು ಗರ್ಭ ಧರಿಸಿದ್ರೆ ವ್ಯಾಕ್ ಅಂತ ಹೇಳಿದ್ರೆ ಹಿಡ್ಕೊಳಕ್ಕೆ 4 ಜನ ಬೇಕು. ಅಂಥದ್ರಲ್ಲಿ ಮಾತೆ ಮರಿಯಮ್ಮ ಗರ್ಭ ಧರಿಸಿ ಇನ್ನೊಂದು ಗರ್ಭಿಣಿ ಸ್ತ್ರೀ ಎಲಿಜಬೆತ್ ಅಮ್ಮನನ್ನ ಹೋಗಿ ಅವರ ಸೇವೆ ಮಾಡಿ ಬರ್ತಾರೆ. ಎಂತ ಪಾಸಿಟಿವ್ ಮನಸ್ಸು, ಎಂತ ಪಾಸಿಟಿವ್ ಎನರ್ಜಿ ನೋಡಿ. ಇಲ್ಲಿ ಸಂತ ಜೋಸೆಫರ್ ಹತ್ರ ದೇವರು ಕನಸಿನಲ್ಲಿ ಕಾಣಿಸ್ಕೊಂಡು, ನೀನು ತಕ್ಷಣ ಮಗುವನ್ನು ತಾಯಿಯನ್ನು ಕರ್ಕೊಂಡು ಹೋಗು ಅಂತ ಹೇಳುವಾಗ, ಅಲ್ಲಿ ಬೈಬಲ್ ಅಲ್ಲಿ ನಾವು ಎಲ್ಲೂ ಏನು ಕಾಣಲ್ಲ ಮಾತೆ ಮರಿಯಮ್ಮ ಏನಾದ್ರೂ ನೆಗೆಟಿವ್ ಹೇಳೋದಾಗ್ಲಿ, ಅಪೋಸ್ ಮಾತಾಡೋದಾಗ್ಲಿ ಏನೂ ಇಲ್ಲ. ತಕ್ಷಣ ಹೋಗಿ ಬಿಡ್ತಾರೆ. ಹಸಿ ಬಾಣತಿ ಇದರಿಂದ ಜೆರುಸಲೇಮಿನಿಂದ ಇದಕ್ಕೆ ಹೋಗ್ಬೇಕಾದ್ರೆ
ಈಜಿಪ್ಟಿಗೆ ಹೋಗ್ಬೇಕಾದ್ರೆ ಎಷ್ಟು ದೂರ ಇದೆ. ನಾವೀಗ ಅಲ್ಲಿ ಟೂರ್ ಹೋದಾಗ ನಮಗೆ ಕಾಣಬಹುದು, ಒಂದು ರಾತ್ರಿ ಫುಲ್ಲು ಹೋಗ್ಬೇಕು. ಆಗ ಈಗಾದ್ರೆ ರೋಡ್ ಇದೆ, ಒಳ್ಳೆ ರೋಡ್, ಒಳ್ಳೆ ಸೀನರಿ ಎಲ್ಲ ಇದೆ. ಆದರೆ ಆಗ ಹಾಗೆ ಅಲ್ಲ, ಕಲ್ಲು ನೆಲ, ಇದು ಮರುಭೂಮಿ. ಅಂತ ಜಾಗದಲ್ಲಿ ಮಾತೆ ಮರಿಯಮ್ಮನವರು, ಅದು ಮರಳುಗಾಡ ಅಲ್ಲ ಆಯ್ತಾ, ಚೂಪು ಕಲ್ಲಾದಂತಹ, ನಾನು ಹೋಗುವಾಗ ದಾರಿಯಲ್ಲಿ ನೋಡ್ತಿದ್ದೆ, ಇದು ಮರುಭೂಮಿ ಅಂತ ಹೇಳ್ತಾರಲ್ಲ, ಇಲ್ಲೆಲ್ಲೂ ಮರಳು ಕಾಣ್ತಾ ಇಲ್ಲಲ್ಲ ಅಂತ. ಆಗ ಅಲ್ಲೇ ಇದ್ದ ಫಾದರ್, ಅಲ್ಲಿ ಸುಮಾರು ವರ್ಷ ಇದ್ದ ಫಾದರ್ ಕಾಪಿಲ್ ಅಂತೇಳಿ, ನಾನು ಅವ್ರ ಹತ್ರ ಕೇಳಿದೆ, ಎಲ್ಲಿ ಫಾದರ್, ಎಲ್ಲಿ ಮಲಯಾಳಿ ಇದು ಮರಳೇನು ಕಾಣಲ್ಲ. ಆಗ ಫಾದರ್ ಹೇಳಿದ್ರು, ಇಲ್ಲ, ಇಲ್ಲಿ ಚೂಪು ಕಲ್ಲು ನೋಡು, ಗಿಡ ಮರಗಳೇನು ಇಲ್ಲದಂತಹ ಒಂದು ಜಾಗ, ಇದೊಂದು ಮರುಭೂಮಿ ಅಂತ ಹೇಳಿದ್ರು. ಮರುಭೂಮಿಯಲ್ಲಿ ಆ ರೀತಿ ಕೂಡ ಇರುತ್ತೆ. ಅಂತಹ ಜಾಗದಲ್ಲಿ ಮಾತೆ ಮರಿಯಮ್ಮ ಹಸಿ ಬಾಣತಿ ಮಗುನ ಕರ್ಕೊಂಡು ಸಂತ ಜೋಸೆಫರ್ ಜೊತೆ ಹೋಗ್ಬಿಡ್ತಾರೆ. ಪಾಸಿಟಿವ್ ಎನರ್ಜಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಆ ಕಷ್ಟದ ಬಗ್ಗೆ ನೆನೆಸ್ಕೊಳ್ಳೋದೇ ಇಲ್ಲ. ನಮಗೂ ಕೂಡ ಈ ಕೋವಿಡ್, ಈ ಪ್ಯಾಂಡಮಿಕ್ ಟೈಮ್, ಈ ಸಾಂಕ್ರಾಮಿಕ ರೋಗ ಇದೇನು ಪರ್ಮನೆಂಟ್ ಅಲ್ಲ, ಹಿಂಗೆ ಹೋಗಿ ಬಿಡ್ತದೆ. ನಾವೆಲ್ಲರೂ ಒಂದು ಮನಸ್ಸಿನಿಂದ ಪ್ರೇಯರ್ ಮಾಡಿದ್ರೆ ಎಷ್ಟೋ ಜೀವಗಳನ್ನ ತೆಕ್ಕೊಂಡು ಹೋಗ್ತಾ ಇದೆ. ಅದು ತುಂಬಾ ನೋವು. ಅವರಿಗಾಗಿ ಪ್ರಾರ್ಥಿಸುವ, ನಾವು ಅವರಿಗಾಗಿ ಪ್ರೇಯರ್ ಮಾಡಕ್ಕೆ ಪಾಸಿಟಿವ್ ಎನರ್ಜಿಯಿಂದ ತುಂಬಿ ಅವರ ಆತ್ಮಶಾಂತಿಗಾಗಿ ಪ್ರಾರ್ಥಿಸಿ, ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ಲಿಕ್ಕಾಗಿ ಇವತ್ತು ನಾನು ನೀವು ಇಲ್ಲಿ ಉಳ್ಕೊಂಡಿದ್ದೀವಿ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗೆ ಏನ್ ಮಾಡೋದು ಅಂತ ಹೇಳಿದ್ರೆ, ನಾನು ಸ್ಟಾರ್ಟಿಂಗ್ ಹೇಳಿದಾಗೆ ಎದ್ದ ಮೇಲೆ ಸ್ವಲ್ಪ ಮೆಡಿಟೇಷನ್ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ಬೈಬಲ್ ಓದಿ ಎಲ್ಲ ಆದ್ಮೇಲೆ ಮತ್ತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗುವ. ಮತ್ತೆ ಸಮಯ ಸಿಕ್ಕಿದ ಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಆದ್ಮೇಲೆ ನಮ್ಮ ಹಳೇ ಸ್ನೇಹಿತರು, ನಾನು ಕೂಡ ಈಗ ಒಂದು ಪ್ರೈಮರಿ ಸ್ಟೂಡೆಂಟ್ಸ್ದೊಂದು, ಪ್ರೈಮರಿ ನಮ್ಮ ಕ್ಲಾಸ್ಮೇಟ್ಸ್ದೊಂದು ವಾಟ್ಸಪ್ ಗ್ರೂಪ್, ಹೈಸ್ಕೂಲ್ ಗ್ರೂಪ್ದೊಂದು ವಾಟ್ಸಪ್ ಗ್ರೂಪ್, ಹಾಗೆಲ್ಲ ಮಾಡಿ ಈಗ ನಾವು ಮಾತಾಡ್ತಿದ್ದೀವಿ. ಎಲ್ಲೆಲ್ಲೋ 2-3 ಸಿಕ್ಕಿದ್ರು, ಲಿಂಕಲ್ಲಿ ನಮಗೆ ಸುಮಾರು ಮಂದಿ ಸಿಕ್ಕಿದ್ವಿ. ನಾವು ಮಾತಾಡೋದೆಲ್ಲ ಬರೀ ಪಾಸಿಟಿವ್. ಇಷ್ಟು ತನಕ ಆ ಗ್ರೂಪ್ಗಳಲ್ಲಿ ಯಾರು ನೆಗೆಟಿವ್ ಮಾತಾಡೋರೇ ಇಲ್ಲ. ನಾವು ಬೆಳೆದು ಸ್ವಲ್ಪ ದೊಡ್ಡವರಾದ್ಮೇಲೆ ಮೆಚ್ಯೂರಿಟಿಗೆ ಬರಬೇಕು. ಒಂದು ಇಷ್ಟು ವಯಸ್ಸು ಅಂತ ಆಗುವಾಗ ಚಿಕ್ಕ ಮಕ್ಕಳು ಕೂಡ ನಮ್ಮನ್ನ ನೋಡಿ ಕಲಿಬೇಕು. ನಮ್ಮ ಮಕ್ಕಳು, ಪಕ್ಕದ ಮನೆ ಮಕ್ಕಳು, ಅಥವಾ ನಮಗೆ ಯಾರೆಲ್ಲ ಸ್ವಂತದವರಿದ್ದಾರೆ, ಚಿಕ್ಕ ಮಕ್ಕಳಿಂದಲೇ ನಮ್ಮನ್ನ ನೋಡಿ ಕಲೀಲಿಕ್ಕೆ ಏನಾದ್ರೂ ಅವರ ಜೀವನದಲ್ಲಿ ನಾವು ಉಳಿಸ್ಬೇಕು. ನಾವು ಊಟ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಎಜುಕೇಶನ್ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ನಾವು ಮೊರಾಲಿಟಿ ಕೊಡಬೇಕು. ನಾವು ಒಂದು ಒಳ್ಳೆ ತತ್ವವನ್ನು ಮಕ್ಕಳಿಗೆ ಕೊಡಬೇಕು. ನಮ್ಮಿಂದ ಮಕ್ಕಳಿಗೆ ಕಲೀಲಿಕ್ಕೆ ಅನೇಕ ವಿಷಯಗಳಿರ್ಬೇಕು. ನಾವು ಪ್ರಾರ್ಥಿಸುವವರಾಗಬೇಕು, ನಾವು ಪ್ರೀತಿಸುವವರಾಗಬೇಕು, ನಾವು ಪರದೂಷಣೆ ಮಾಡುವವರಾಗಿರಬಾರ್ದು. ನಾವು ಎಲ್ಲ ರೀತಿಯಲ್ಲಿ ಒಳಿತನ್ನು ಮಾತ್ರ ಯೋಚನೆ ಮಾಡಿ, ಒಳಿತನ್ನು ಮಾತ್ರ ಮಾಡುವ ತಂದೆ ತಾಯಿಗಳು ನಾವಾಗಬೇಕು. ಅಯ್ಯೋ ಏನು ಇದು ಕೊರೋನಾ, ಅಯ್ಯೋ ಯಾಕೆ ಬದುಕಿರ್ತೀವಿ, ಅಯ್ಯೋ ಏನ್ ಜೀವನ ಇದು, ಅಯ್ಯೋ ಏನಾಗಿದೆಯೋ ಇದು, ಅಯ್ಯೋ ಅದೆಲ್ಲ ಸರಿ ಮಾಡೋದು ಯಾರು, ಅಯ್ಯೋ ಇದೆಲ್ಲ ಸರಿ ಮಾಡೋದು ಯಾರು, ಈ ರಾಜಕೀಯ ಸರಿ ಇಲ್ಲ, ಈ ಡಾಕ್ಟರ್ಸ್ ಸರಿ ಇಲ್ಲ, ಈ ಮೆಡಿಸಿನ್ ಸರಿ ಇಲ್ಲ. ಏನು ಬೇಡ ಪ್ರಿಯರೇ, ಏನು ಬೇಡ. ನೆನೆಸುವ, ಎಲ್ಲ ಸರಿ ಆಗುತ್ತೆ. ಇವತ್ತಲ್ಲ ನಾಳೆ ಎಲ್ಲ ಸರಿಯಾಗುತ್ತೆ. ಅಷ್ಟು ತನಕ ದೇವರು ನನಗೂ ನಿಮಗೂ ವಿಶ್ರಮಿಸಲಿಕ್ಕೆ ಕೊಟ್ಟಿರುವಂತಹ ಒಂದು ಸಮಯ ಇದು, ಅಮೂಲ್ಯವಾದ ಒಂದು ಸಮಯ ಇದು. ನಮ್ಮ ಮರಗೋಡು ಸ್ಕೂಲ್ ಮೇಟ್ಸ್ ಅಂತ ಹೇಳಿ ಒಂದು ಹೈಸ್ಕೂಲ್ ಗ್ರೂಪ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ನಾನು ಸಾಕ್ಷಿಯಲ್ಲಿ ಹೇಳ್ತೀನಲ್ಲ, ನನಗೆ ಆಕ್ಸಿಡೆಂಟ್ ಆಗಿತ್ತು ಸಿದ್ದಾಪುರ ಕೊಡಗಿನಲ್ಲಿ, ನೆಲ್ಲಿದ್ಕೇರಿ ಅಂತ ಹೇಳುವ ಜಾಗದಲ್ಲಿ ಆ ಸೇತುವೆ ಹತ್ರ ಆಕ್ಸಿಡೆಂಟ್ ಆಗಿತ್ತು ಅಂತ. ಆ ಗ್ರೂಪ್ ಅಲ್ಲಿ ಕೂಡ 3-4 ಮಂದಿ ಇದ್ದಾರೆ ನನ್ನ ಜೊತೆ ಆಕ್ಸಿಡೆಂಟ್ ಆದವರು. ನಾವು ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಗ್ತೀವಿ. ಆಗ ಹೆಂಗಿತ್ತು, ಟೀಚರ್ಸ್ ನಮ್ಮನ್ನ ನೋಡಕ್ಕೆ ಬರುವಾಗ ನಾವು ಆ ಏಜ್ ಅಲ್ಲಿ ಮಾಡಿದ ತುಂಟತನ, ನಾವು ಮಾತಾಡ್ತಾ ಇದ್ದಿದ್ದು, ನಮ್ಮಲ್ಲಿದ್ದ ಟ್ಯಾಲೆಂಟ್ಸ್. ನನ್ನ ಹತ್ರ ಎಲ್ಲರೂ ಹೇಳ್ತಾರೆ, ಯಾವಾಗ ನೋಡಿದ್ರು ಸ್ಟೇಜಲ್ಲೇ ಇರ್ತಿದ್ದೆ ಕಣೆ ನೀನ್ ಡಾನ್ಸ್ ಮಾಡ್ಕೊಂಡು, ಆ ಡಾನ್ಸ್ ಎಲ್ಲ ಬಿಟ್ಬಿಟ್ಟಿಯಾ. ನಾನು ಹೇಳಿದೆ, ಈಗ ನಾನು ಡಾನ್ಸ್ ಮಾಡಿದ್ರೆ ಲೋಕ ನನ್ನ ನೋಡಿ ನಗುತ್ತೆ. ನಮ್ಮ ರೂಪಗಳು ಅದೆಲ್ಲ ಬದಲಾಗಿದೆ. ಇಲ್ಲ ಕಡೆ, ನಿನಗೆ ದೇವರು ಕೊಟ್ಟ ಟ್ಯಾಲೆಂಟ್, ಏನೋ ಒಂದು ಟ್ಯಾಲೆಂಟ್, ಏನೋ ಇದೆಲ್ಲ ಕಳೀತು. ದೇವರು ಈಗ ನನಗಾಗಿ ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದಾರೆ. ನನ್ನ ಪ್ರತಿಭೆನೋ ನನ್ನ ಇದೋ ಏನೂ ಅಲ್ಲ, ಅವರ ಕರುಣೆಯಿಂದ ಅವರು ಆರಿಸಿದ್ದು ಸುವಾರ್ತೆ ಸಾರಕ್ಕೆ, ಜೀವಗಳನ್ನ ಉಳಿಸ್ಲಿಕ್ಕೆ. ಆ ಕಾರ್ಯ ನಾನು ಮಾಡುವಾಗ ಆ ರಂಗದಲ್ಲಿ ದೇವರು ಅದ್ಭುತಗಳು ಪ್ರವರ್ತಿಸ್ತಾರೆ. ಯಾರೆಲ್ಲ ಈ ವಿಡಿಯೋ ವೀಕ್ಷಿಸ್ತಿದ್ದಾರೋ ಪ್ರಿಯರೇ, ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಯಾರು ನೆಗೆಟಿವ್ ಥಾಟ್ಸಿಗೆ ಹೋಗ್ಬೇಡಿ.
ಪಾಸಿಟಿವ್ ಮಾತ್ರನೇ ಚಿಂತೆ ಮಾಡಿ. ನಮ್ಮ ಯೇಸು ಪಾಸಿಟಿವ್, ನಮ್ಮ ಯೇಸು ಜೀವ ತುಂಬಲಿಕ್ಕೆ ಬಂದಿದ್ದು. ಅದು ಅಲ್ಪ ಸ್ವಲ್ಪವಾಗಿ ಅಲ್ಲ, ಸಮೃದ್ಧಿಯಾಗಿ ಯಥೇಚ್ಛವಾಗಿ ಕೊಡ್ಲಿಕ್ಕೆ ಬಂದಿದ್ದು. ನಮ್ಮ ಆರೋಗ್ಯದಲ್ಲಿ ಜೀವ, ನಮ್ಮ ಕೆಲಸ ಕಾರ್ಯದಲ್ಲಿ ಜೀವ, ನಮ್ಮ ಮಾತು ಪ್ರವೃತ್ತಿಯಲ್ಲಿ ಜೀವ, ನಮ್ಮ ನಡೆನುಡಿಯಲ್ಲಿ ಜೀವ, ನಮ್ಮ ನಡವಳಿಕೆಯಲ್ಲಿ ಜೀವ, ನಮ್ಮ ಕೆಲಸ ಕಾರ್ಯಗಳಲ್ಲಿ ಜೀವ, ನಮ್ಮ ಕುಟುಂಬದಲ್ಲಿ ಜೀವ, ನಮ್ಮ ಬಾಳ ಸಂಗಾತಿ ಮಕ್ಕಳಲ್ಲಿ ಜೀವ ತುಂಬಲಿಕ್ಕೆ ಯೇಸು ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ರಂಗದಲ್ಲೂ ಸ್ವರ್ಗದ ದ್ವಾರ ತೆರೆದು ತುಂಬಿ ತುಳುಕಿ ಅದುಮಿ ಕುಲುಕಿ ನಮ್ಮನ್ನು ವರಗಳಿಂದ, ಫಲಗಳಿಂದ, ಕೃಪಾ ವರಗಳಿಂದ, ಆನಂದ, ಆರೋಗ್ಯ, ಅಭಿಷೇಕ, ಆದಾಯ, ಐಶ್ವರ್ಯ, ಆಯುಷ್ಯ, ಜಯದ ಆತ್ಮದಲ್ಲಿ ತುಂಬಲ್ಪಟ್ಟು ಎಲ್ಲದರಲ್ಲೂ ಜೀವ ತುಂಬಲಿಕ್ಕೆ ಯೇಸು ಬಂದಿದ್ದು. ಸಾಲದ ಅವಸ್ಥೆ ಇದೆಯಾ? ರೋಗದ ಅವಸ್ಥೆ ಇದೆಯಾ? ನಿಮ್ಮ ಕಷ್ಟಗಳು ತೀರ್ತಾ ಇಲ್ವಾ? ತುಂಬಾ ದುಃಖ ಆಗ್ತಾ ಇದೆಯಾ? ಮನಸ್ಸಿಗೆ ವೇದನೆ ಆಗ್ತಾ ಇದೆಯಾ? ನೀವಾಗಿರುವ ಜಾಗದಲ್ಲಿ, ನೀವಾಗಿರುವ ಅವಸ್ಥೆಯಲ್ಲಿ ಮೊಣಕಾಲೂರುವ ಸಾಧ್ಯವಾದವರು ಕಣ್ಣುಗಳನ್ನು ಮುಚ್ಚಿ ಎದೆ ಮೇಲೆ ಕೈ ಇಟ್ಟು, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ ಸ್ವಾಮಿ. ನೀವು ನುಡಿದಿರಿ, ನಾನು ಬಂದಿದ್ದು ಜೀವ ನೀಡಲು, ಸಮೃದ್ಧಿಯಾಗಿ ನೀಡಲು ಅಂತ. ಯೇಸುವೆ, ಈ ವೇಳೆಯಲ್ಲಿ ಯಾರಿಗೆಲ್ಲ ಸಾಲದ ಅವಸ್ಥೆ, ನೋವಿನ ಅವಸ್ಥೆ, ರೋಗದ ಅವಸ್ಥೆ ಇದೆಯೋ ಅಲ್ಲೆಲ್ಲ ನೀವು ಜೀವ ತುಂಬುವುದಕ್ಕಾಗಿ ಸ್ತೋತ್ರ ಯೇಸುವೆ. ಎಲ್ಲ ಸಾಲ ಸೋಲಗಳು, ಕಷ್ಟಗಳು, ದುಃಖಗಳು, ನೋವುಗಳು, ನಿರಾಶೆಗಳು ಎಲ್ಲವೂ ಯೇಸು ನಾಮದಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಯೇಸುವೆ. ಯೇಸುವಿನ ಕರುಣೆ ಇಳಿದು ಬರಲಿ ಸ್ವಾಮಿ. ಪವಿತ್ರಾತ್ಮರ ಅಭಿಷೇಕದಿಂದ ಸರ್ವರನ್ನು ತುಂಬಿರಿ ಯೇಸುವೆ. ಎಲ್ಲರನ್ನು ಸಂತೋಷದ ಹೃದಯವುಳ್ಳ ಮಕ್ಕಳಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ದುಃಖದ ಆತ್ಮಗಳನ್ನು ತೆಗೆದು ಹಾಕುವುದಕ್ಕಾಗಿ ಸ್ತೋತ್ರ. ಸೈತಾನನು ಬಂದಿದ್ದು ಕದಿಯಲು, ಕೊಲ್ಲಲು, ನಾಶ ಮಾಡಲು ಯೇಸುವೆ ಅವನ ಎಲ್ಲ ಕುತಂತ್ರಗಳು ನಜರೇತುವಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಸುಟ್ಟು ಪಾತಾಳಕ್ಕೆ ದಬ್ಬುತ್ತಿದ್ದೇವೆ ಯೇಸುವೆ. ನಿಮ್ಮ ಕರುಣೆ ಈ ಪ್ರಪಂಚದ ಮೇಲೆ ಇಳಿದು ಬರಲಿ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವ ಸರ್ವ ಮಕ್ಕಳು ಈ ನಿಮಿಷದಲ್ಲಿ ಅವರಾಗಿರುವ ಜಾಗದಲ್ಲಿ, ಅವರಾಗಿರುವ ಅವಸ್ಥೆಯಲ್ಲಿ ಜೀವ ಪಡೆದು ಅಭಿಷೇಕದಿಂದ ತುಂಬಲ್ಪಟ್ಟು, ಆನಂದದಿಂದ ತುಂಬಲ್ಪಟ್ಟು ಅನೇಕರಿಗೆ ಸಾಕ್ಷಿ ಮಕ್ಕಳಾಗಿ, ಅನುಗ್ರಹಿಸಲ್ಪಟ್ಟ ಮಕ್ಕಳಾಗಿ, ಮಾದರಿ ಮಕ್ಕಳಾಗಿ ಅನುಗ್ರಹಿಸಲ್ಪಡುವುದಕ್ಕಾಗಿ ಸ್ತೋತ್ರ ಯೇಸುವೆ. ಅಮ್ಮ ಮಾತೆಯ ಸರ್ವನನ್ನು ಸಮರ್ಪಿಸುತ್ತಾ ಈ ಪ್ಯಾಂಡಮಿಕ್, ಈ ಸಾಂಕ್ರಾಮಿಕ ರೋಗ, ಈ ಕೊರೋನಾ ವೈರಸ್ ಈ ಲೋಕವನ್ನು ಬಿಟ್ಟು ಹೋಗುವಂತೆ ಪ್ರಾರ್ಥಿಸಿರಿ ತಾಯೇ. ತಂದೆಯಾದ ದೇವನೇ, ಯೇಸು ನಾಮದಲ್ಲಿ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ. ನೀವು ನಮಗಾಗಿ, ನಮ್ಮ ತಂಡಕ್ಕಾಗಿ ಫಾದರ್ ಫ್ರಾಂಕ್ಲಿನ್, ಬ್ರದರ್ ಟಿ.ಕೆ. ಜಾರ್ಜ್, ಸಹೋದರ ವಿಲಿಯಂ ಡಿಸೋಜಾ ಮತ್ತು ನಾನು ಮಂಜುಳಾ ಜಾಯ್ ನಮಗಾಗಿ ಪ್ರಾರ್ಥಿಸಿ. ನಮ್ಮ ಪ್ರೋ ಲೈಫ್ ಮಿನಿಸ್ಟ್ರಿಗಾಗಿ ವಿಶೇಷವಾಗಿ ನಾನು ಗರ್ಭದಲ್ಲಿರುವ ಮಕ್ಕಳನ್ನ ಜೀವಪರ ಕಾರ್ಯದಲ್ಲಿ ಕೆಲಸ ಮಾಡ್ತೀನಿ. ಅದರಲ್ಲಿ ಯಾವ ಮಕ್ಕಳು ಗರ್ಭಪಾತ ಆಗದಂತೆ ಯೇಸು ಎಲ್ಲರನ್ನು ಕಾಪಾಡಲಿ, ಎಲ್ಲರಿಗೆ ಜೀವ ತುಂಬಲಿ ಅಂತೇಳಿ ಪರಸ್ಪರ ಪ್ರಾರ್ಥಿಸುವ, ಪ್ರೀತಿಸುವ, ಯೇಸು ನಾಮದಲ್ಲಿ ಜೀವಿಸುವ ಜಯಶಾಲಿಗಳಾಗಿ ಯೇಸುವಿನ ಮಕ್ಕಳಾಗುವ ಯೇಸು ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ನಿಮ್ಮ ಸಹೋದರಿ ಮಂಜುಳಾ ಜಾಯ್, ಪ್ರೋ ಲೈಫರ್.